ಕೋಟಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೋಕಳ್ಳತನ ಪ್ರಕರಣ ನಡೆದಿದೆ. ಬ್ರಹ್ಮಾವರ ತಾಲೂಕಿನ ಸಾಯಿಬರಕಟ್ಟೆಯಲ್ಲಿ ಗೋಕಳ್ಳರು ಕೈಚಳಕ ತೋರಿದ್ದಾರೆ. ಸಾಯಿಬರಕಟ್ಟೆ ಸರ್ಕಲ್ ಬಳಿಯ ಬೀಡಾಡಿ ಹಸುವನ್ನು ಕದ್ದೊಯ್ದಿದ್ದ ಕಳ್ಳರು ಕೋಟಾ ಪೊಲೀಸ್ ಚೆಕ್ ಪೋಸ್ಟ್ ಇಲ್ಲದಿರುವುದನ್ನು ಖಚಿತಪಡಿಸಿಕೊಂಡು ಈ ಕೃತ್ಯ ಎಸಗಿದ್ದಾರೆ. ಸಾಯಿಬರಕಟ್ಟೆ ಸ್ವಾಗತ ಮುಂಭಾಗದಲ್ಲಿದ್ದ 2 ಗೋವುಗಳನ್ನು ಕದ್ದೊಯ್ದ ಕಳ್ಳರು ಹೆದ್ದಾರಿಯಲ್ಲಿ ಕಾರು ನಿಲ್ಲಿಸಿ ಗೋವುಗಳನ್ನು ಕಾರಿಗೆ ತುಂಬಿಸಿದ ದೃಶ್ಯ ಸದ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೀಗ ಈ ಪ್ರಕರಣದೊಂದಿಗೆ ಕರಾವಳಿಯಲ್ಲಿ, ಉಡುಪಿಯಲ್ಲಿ ಗೋಕಳ್ಳತನ ಪ್ರಕರಣಗಳು ಇನ್ನಷ್ಟು ಹೆಚ್ಚಿವೆ.